LKG ಪ್ರಿ-KGಯಿಂದ ಪದವಿ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸ್ಪರ್ಧೆಗಳನ್ನು, ಗುಂಪು ಆಟಗಳನ್ನು, ಉಳ್ಳಾಲ ವಲಯದ ಪುರುಷರಿಗೆ ಕಬಡ್ಡಿ ಪಂದ್ಯಾಟ, ಮಹಿಳೆಯರಿಗೆ ಹಗ್ಗ ಜಗ್ಗಾಟ, ಇಷ್ಟು ಸ್ಪರ್ಧೆಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸಂಕ್ಷಿಪ್ತವಾಗಿ 2 ಗಂಟೆ ಒಳಗೆ ನಮಗೆ ಎಲ್ಲ ವೈಯಕ್ತಿಕ ಸ್ಪರ್ಧೆಗಳು ಮತ್ತು ವಾಲಿಬಾಲ್ ಪಂದ್ಯಾಟಗಳು ಮುಗಿಬೇಕು. ತದನಂತರ ಮಧ್ಯಾಹ್ನ 2 ಗಂಟೆ ನಂತರ ಪುರುಷರ ಕಬಡ್ಡಿ, ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿಕ್ಕಿದೆ. ಇವತ್ತಿನ ಈ ಒಂದು ಸ್ಪರ್ಧೆಯಲ್ಲಿ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಟ್ಟಿಗಿದ್ದಾರೆ ಪ್ರೊಫೆಸರ್ ರಮೇಶ್, ಸಹಾಯಕ ನಿರ್ದೇಶಕರು, ದೈಹಿಕ ಶಿಕ್ಷಣ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ. ಅದೇ ರೀತಿ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಸಂತೋಷ್ ಕುಮಾರ್ ಶೆಟ್ಟಿ, ಗೌರವಾಧ್ಯಕ್ಷರು, ಹಸಿಗುಳಿ ಮಸೂರು ಕುಡಿಕೆ ಉತ್ಸವ ಸಮಿತಿ. ಶ್ರೀ ರವೀಂದ್ರ ಕಲ್ಲೆಮಾರು, ಗೌರವ ಸಲಹೆಗಾರರು, ನಮ್ಮ ಮಸೂರು ಕುಡಿಕೆ ಸಮಿತಿಯ ಗೌರವ ಸಲಹೆಗಾರರು. ಅದೇ ರೀತಿ ಶ್ರೀ AK ಅಬ್ದುಲ್ ರೆಹಮಾನ್ ಕೋಡಿಜಾಲ, ಅಧ್ಯಕ್ಷರು, ಮಂಗಳ ಗ್ರಾಮೀಣ ಯುವಕ ಸಂಘ, ಇವರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಶ್ರೀಯುತ ತ್ಯಾಗ ಮಹರೇಕಳ ಇದ್ದಾರೆ, ಇವತ್ತಿನ ಪಂದ್ಯಾಟ ಕ್ರೀಡಾಕೂಟಗಳ ಹಿಂದಿನ ಎಲ್ಲ ರೂವಾರಿಗಳವರು. ಎಲ್ಲರನ್ನ ಗೌರವಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ. ಒಮ್ಮೆ ಗಮನಿಸಿ, ನಾವು ಈಗ ವಯೋಮಾನ ಮತ್ತು ತರಗತಿಗಳನ್ನು ಕೊಟ್ಟಿದ್ದೇವೆ. ಆ ತರಗತಿಯ ಸ್ಪರ್ಧೆಯಲ್ಲೇ ತಾವು ಭಾಗವಹಿಸಬೇಕು. ಪ್ರಿ-KG, LKG ಮತ್ತು UKG ಮಕ್ಕಳಿಗೆ ಬಲೂನ್ ಹೊಡೆಯುವುದು ಮತ್ತು ಕಪ್ಪೆ ಜಿಗಿತ ಓಟ. 1 ರಿಂದ 3ನೇ ತರಗತಿಯ ಮಕ್ಕಳಿಗೆ ಬಾಲ್ ಪಾಸಿಂಗ್ ಮತ್ತು ಲಿಂಬೆ ಚಮಚ ಓಟ. 4 ರಿಂದ 6ನೇ ತರಗತಿ ಮಕ್ಕಳಿಗೆ 50 ಮೀಟರ್ ಓಟ ಮತ್ತು ಬಾಟ್ಲಿಗೆ ನೀರು ತುಂಬಿಸುವುದು. 7, 8ನೇ ತರಗತಿ ಮಕ್ಕಳಿಗೆ ಸ್ಲೋ ಸೈಕಲ್ ರೇಸ್ ಮತ್ತು ಬುಕ್ ಬ್ಯಾಲೆನ್ಸ್. 9, 10ನೇ ತರಗತಿಯ ಮಕ್ಕಳಿಗೆ 3 ಸ್ಪರ್ಧೆ ಉಂಟು. ಗಮನಿಸಿ, ಗುಂಡೆಸೆತ, ಸಂಗೀತ ಕುರ್ಚಿ, ಸ್ಲೋ ಸೈಕಲ್ ರೇಸ್. ಇದರಲ್ಲಿ ಬಾಲಕರಿಗೆ ಗುಂಡೆಸೆತ, ಸ್ಲೋ ಸೈಕಲ್ ರೇಸ್ ಉಂಟು. ಬಾಲಕಿಯರಿಗೆ ಸಂಗೀತ ಕುರ್ಚಿ ಮತ್ತು ಗುಂಡೆಸೆತ ಸ್ಪರ್ಧೆ. ಪದವಿ ಪೂರ್ವ ಮತ್ತು ಪದವಿ ಮಕ್ಕಳಿಗೆ ಜುಬಿಲಿ ಸ್ಪರ್ಧೆ ಮತ್ತು ಗುಂಡೆಸೆತ. ಉಳ್ಳಾಲ ಪ್ರೌಢಶಾಲಾ ಬಾಲಕರಿಗೆ ವಾಲಿಬಾಲ್ ಪಂದ್ಯಾಟ. ಈಗಾಗಲೇ ನಿನ್ನೆ ಫೋನ್ ಮಾಡಿದ ಶಾಲೆಗಳಿಗೆ ನಾನು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೇನೆ. ಒಂದು ಶಾಲೆಯ ಲೆಟರನ್ನು ತರಬೇಕು, ಎಲ್ಲ ವಿದ್ಯಾರ್ಥಿಗಳ ಹೆಸರಿರಬೇಕು. ಶಾಲೆ ID ತಂದರೆ ನಮಗೆ ಸಮಸ್ಯೆ ಇಲ್ಲ. ಒಂದು ವೇಳೆ ನೀವು ಶಾಲೆಯ ಲೀಸ್ಟನ್ನು ಮಾಡ್ಕೊಂಬಂದರೆ ವಿತ್ ಅವರ ಆಧಾರ್ ಕಾರ್ಡ್ನೊಂದಿಗೆ ಬರಬೇಕೆನ್ನುವಂಥ ಸ್ಪಷ್ಟ ನಿರ್ದೇಶನ ನಾನು ನೀಡಿದ್ದೇವೆ. ದಯವಿಟ್ಟು ಅಂಕಣಕ್ಕಿಳಿಯುವ ಮುಂಚೆ ಇದು ತಮ್ಮಲ್ಲಿ ಸಿದ್ಧವಾಗಿರಬೇಕು. ನಮ್ಮ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಮಹಿಳೆಯರಿಗೆ ಮಧ್ಯಾಹ್ನ ಮುಕ್ತ ಹಗ್ಗ ಜಗ್ಗಾಟ ಸ್ಪರ್ಧೆ ಇದೆ. 2 ಗಂಟೆಗೆ ಉಳ್ಳಾಲ ತಾಲೂಕಿನ ವ್ಯಾಪ್ತಿಯ ಪುರುಷರಿಗೆ ಮುಕ್ತ ಕಬಡ್ಡಿ ಪಂದ್ಯಾಟ ಹಾಗೂ ಹಗ್ಗ ಜಗ್ಗಾಟ ಸ್ಪರ್ಧೆ. ಇವಿಷ್ಟು ಸ್ಪರ್ಧೆಗಳನ್ನು ನಾವು ಇವತ್ತು ಮಾಡಿ ಮುಗಿಸಬೇಕಾಗಿದೆ. ಎಲ್ಲ ಅತಿಥಿಗಳನ್ನು ಪ್ರಾಸ್ತಾವಿಕ ನುಡಿಯೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ತ್ಯಾಗ ಮಹರೇಕಳ ಅವರು. ಒಂದು ಉದ್ಘಾಟನಾ ಕಾರ್ಯಕ್ರಮ ಒಂದು 15 ನಿಮಿಷದಲ್ಲಿ ಎಲ್ಲವೂ ಮುಗೀತದೆ. ಎಲ್ಲ ಅತಿಥಿಯವರಿಯವರು ಕ್ರೀಡಾಕೂಟ ನಿಮಗೆಲ್ಲ ಗೊತ್ತಿದೆ. ಒಂದು ಕ್ರೀಡಾಕೂಟದಲ್ಲಿ ಮಕ್ಕಳು ಆಟ ಆಡುವ ಒಂದು ಆಸೆಯಿಂದ ಬರ್ತೀರಿ, ಯಾರು ಭಾಷಣ ಕೇಳಲಿಕ್ಕೆ ಬರುವುದಿಲ್ಲ. ಆದರೂ ಮುಖ್ಯ ಅತಿಥಿಗಳನ್ನು ನಾವು ಕರೆದಾಗ ಅವರಿಗೆ ಸಂಸ್ಕಾರಬದ್ಧವಾಗಿ ಒಂದು 2 ಶುಭ ನುಡಿಗಳನ್ನ ಆಡಲಿಕ್ಕೆ ಕೊಡುವಂಥದ್ದು ನಮ್ಮೆಲ್ಲರ ಧರ್ಮ ಕೂಡ. ವಿಶೇಷವಾಗಿ ಕಳೆದ 37 ವರ್ಷಗಳಿಂದ ಈ ಒಂದು ಪರಿಸರದಲ್ಲಿ ಈ ಒಂದು ಮಸುಕುಡಿಕೆ ಉತ್ಸವವನ್ನು ಬಹಳ ವಿಜೃಂಭಣೆಯೊಂದಿಗೆ ಕ್ರೀಡಾಕೂಟ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ಸ್ಪರ್ಧಾ ಕಾರ್ಯಕ್ರಮಗಳಾಗಿರ್ಬೋದು, ಮುದ್ದು ಕೃಷ್ಣ ಆಗಿರ್ಬೋದು, ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು, ಇದೊಂದು ಸರ್ವಜನರ ಶಾಂತಿಯ ತೋಟ ಅಂತ ಹೇಳಿದಾಗೆ ಎಲ್ಲ ಜಾತಿ ಮತ ಧರ್ಮದವರನ್ನು ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ಪಂದ್ಯಾಟಗಳನ್ನು, ಕ್ರೀಡಾಕೂಟಗಳನ್ನು, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಬರ್ತಾ ಇರುವಂಥದ್ದು ಇದು ಪ್ರಥಮ ಅಲ್ಲ. ಇಲ್ಲಿ ತುಂಬ ಮಕ್ಕಳು ಹುಟ್ಟಿರ್ಲಿಕ್ಕಿಲ್ಲ. ನೀವೆಲ್ಲ ಕಳೆದ 37 ವರ್ಷಗಳ ಹಿಂದಿನಿಂದ ಪ್ರಾರಂಭಗೊಂಡು ಪ್ರತಿ ವರ್ಷ ಬಹಳ ವಿಜೃಂಭಣೆಯೊಂದಿಗೆ ಇಲ್ಲಿ ನಡೀತಾ ಇದೆ. ವಿಶೇಷವಾಗಿ ಈ ವರ್ಷ ಕೂಡ ನಾವು 4 ತಾರೀಕಿಗೆ ಈ ಒಂದು ಮುದ್ದು ಕೃಷ್ಣ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತದೆ. ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 11 ಗಂಟೆ ತನಕ, 12 ಗಂಟೆ ತನಕ ಇರ್ತದೆ. ಇವತ್ತು ಅದರ ಪೂರ್ವಭಾವಿಯಾಗಿ ಕ್ರೀಡಾಕೂಟ ಸಂಪನ್ನಗೊಳ್ತಾ ಇದೆ. ಎಲ್ಲ ಅತಿಥಿವರಿಯರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ವಿಶೇಷವಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಈಗಾಗಲೇ ನಮ್ಮ ನಿರೂಪಕರು ರಾಜೀವ್ ಮಾಸ್ಟ್ರು ಎಲ್ಲ ಸ್ಪರ್ಧೆಗಳ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಸಂಚಾಲಕರಾಗಿರುವಂಥ ರಾಧಾಕೃಷ್ಣ ರೈ ಅವರ ನೇತೃತ್ವದಲ್ಲಿ ಇವತ್ತು ಕ್ರೀಡಾ ಸ್ಪರ್ಧೆಗಳು ಬಹಳ ವಿಜೃಂಭಣೆಯೊಂದಿಗೆ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ನಿಜವಾಗಿ ಅವರನ್ನ ಅಧ್ಯಕ್ಷತೆ ಮಾಡಿದ್ದೆವು. ಇವತ್ತು ನಮ್ಮ ಉದ್ಘಾಟಕರು ಅನ್ಯ ಕಾರ್ಯ ನಿಮಿತ್ತ ಬರಲಿಲ್ಲ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಒಬ್ಬ ರಾಷ್ಟ್ರ ಮಟ್ಟದ ಮಾಜಿ ಕ್ರೀಡಾಪಟು, ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ವಿಭಾಗವನ್ನು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದ ನಿಮಗೆಲ್ಲ ಗೊತ್ತಿದೆ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿನಿಧಿಸಿದಂಥ ಆಟಗಾರರು ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತು
ಸಹಾಯಕ ನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ ಮಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ರಮೇಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಕ್ಲಾಪ್ಸ್ ಗೋ. ಓಕೆ. ಹಾಗೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಆತ್ಮೀಯರು ಹಲವು ವರ್ಷಗಳಿಂದ ಈ ಒಂದು ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಬಹಳ ವಿಜೃಂಭಣೆಯೊಂದಿಗೆ ಆಚರಣೆ ಮಾಡಿಕೊಂಡು ಬರಲಿಕ್ಕೆ ಸಂಪೂರ್ಣವಾದ ಮಾರ್ಗದರ್ಶನವನ್ನು, ಸಹಕಾರವನ್ನು, ಇದಕ್ಕೆ ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು ಹಾಕಿಕೊಟ್ಟವರು ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು ಈ ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನು ವಹಿಸಿ ಚಂದಗಾಣಿಸಿಕೊಡ್ಲಿಕ್ಕಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾದ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಆತ್ಮೀಯರೇ, ಮತ್ತೊರವರು ಶ್ರೀಯುತ ಎ.ಕೆ. ರಹಿಮಾನ್ ಕೋಡಿಜಾಲ್ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಅತ್ಯುತ್ತಮ ಒಬ್ಬ ಗ್ರಾಮೀಣ, ಈಗಾಗಲೇ ಅವರು ಯುವ ಪ್ರಶಸ್ತಿಯನ್ನು ಕೂಡ, ಜಿಲ್ಲಾ ಮಟ್ಟದ ಯುವ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡವರು. ಹಾಗೆ ಮಂಗಳ ಗ್ರಾಮೀಣ ಯುವಕ ಸಂಘ ಅಂತ ನಿಮಗೆ ಗೊತ್ತಿದೆ. ಆ ಯುವಕ ಸಂಘದಲ್ಲಿ ಹಲವು ವರ್ಷಗಳಿಂದ ತನ್ನನ್ನು ತೊಡಗಿಸಿಕೊಳ್ಳುವುದರೊಂದಿಗೆ ವಿಶೇಷವಾಗಿ ಅಲ್ಲಿಯ ಮಂಗಳ ಗ್ರಾಮೀಣ ಯುವಕ ಸಂಘ ಜಿಲ್ಲಾ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಕೂಡ ಪಡ್ಕೊಂಡಂಥ ಒಂದು ಸಂಸ್ಥೆ. ಅಲ್ಲಿ ಕ್ರೀಡಾಕೂಟ ಆಗಿರುವ ಸಾಂಸ್ಕೃತಿಕ ಸ್ಪರ್ಧೆಗಳು ಎಲ್ಲ ಕಾರ್ಯಕ್ರಮಗಳನ್ನು ವರ್ಷಂಪ್ರತಿ ಹಮ್ಮಿಕೊಂಡು ರಾಜ್ಯದಲ್ಲಿ ಗುರುತಿಸಿಕೊಂಡವರು. ವಿಶೇಷವಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಮೆಸ್ಕಾಂ ಸಲಹಾ ಸಮಿತಿಯ ಸದಸ್ಯರು, ಕೊಣಾಜಿ ಉಪವಿಭಾಗ ಹಾಗೂ ಮಂಗಳೂರು ಯುವ ಗ್ರಾಮೀಣ ಯುವಕ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಎ.ಕೆ. ಅಬ್ದುಲ್ ರಹಿಮಾನ್ ಕೋಡಿಜಾಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಮಾರ್ಗದರ್ಶಕರು, ಗೌರವ ಸಲಹೆಗಾರರು ರವೀಂದ್ರ ರೈ ಕಲ್ಲಿಮಾರ್ ಅವರು ಪ್ರತಿಷ್ಠಿತ ಉಳ್ಳಾಲ ಬಂಟರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಹೌದು. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಮಾರ್ಗದರ್ಶನ ನೀಡಿದವರು ರವೀಂದ್ರ ರೈ ಕಲ್ಲಿಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮಹಿಳಾ ಸಂಚಾಲಕಿ ಆಗಿರುವಂತಹ ನಾಗವೇಣಿ ಶೆಟ್ಟಿ ಅಕ್ಕ, ಪರಂಜ್ಯೋತಿ ಮಾತೃಮಂಡಳಿ ಅಧ್ಯಕ್ಷರು, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ಶ್ರೀಯುತ ರಾಧಾಕೃಷ್ಣ ರೈ ಅವರು, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಆಗಿರುವಂತಹ ರಾಧಾಕೃಷ್ಣ ರೈ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ರಾಜೀವ್ ಮಾಸ್ಟರ್ ಅವರು ಸಹ ಸಂಚಾಲಕರು, ನಮ್ಮ ಇವತ್ತಿನ ಕ್ರೀಡಾ ಸ್ಪರ್ಧೆಗಳು, ಕೊನೆಯ ಪದವು ಸರ್ಕಾರಿ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ರಾಜೀವ ನಾಯಕ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ವೇದಿಕೆ ಸಮಿತಿಯ ಗೌರವಾನ್ವಿತ ಸದಸ್ಯರಾಗಿರುವಂತಹ ಸಿದ್ಧಾರ್ಥ ಶೆಟ್ಟಿ ಪುಲ್ಲು, ಪಂಚಾಯತ್ನ ಸದಸ್ಯರು ಹೌದು, ಸಿದ್ಧಾರ್ಥ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಸಂಚಾಲಕರಾಗಿರುವಂಥವರು, ನಮ್ಮ ಹಲವು ವರ್ಷಗಳಿಂದ ನಮ್ಮೊಂದಿಗೆ ಸಂಪೂರ್ಣ ಸಹಕಾರ ಮಾಡಿಕೊಂಡು ಬಂದವರು ಕೃಷ್ಣಪ್ಪ ಎಂ ಅವರು, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿಶ್ವನಾಥ್ ಅವರು, ಜೊತೆ ಕಾರ್ಯದರ್ಶಿ ವಿಶ್ವನಾಥ್ ಪೂಜಾರಿ, ಹರೇಕಳ ವಿಶ್ವನಾಥ್ ಅವರಿಗೂ ಸ್ವಾಗತವನ್ನು ಬಯಸ್ತಾ, ನಮ್ಮ ಗಂಗಾಧರ ಕಲಾಯಿ, ನಮ್ಮ ವೇದಿಕೆ ಸಮಿತಿಯ ಸಂಚಾಲಕರು ಗಂಗಾಧರನ, ತಮಗೂ ಸ್ವಾಗತ. ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದ ಆತ್ಮೀಯ ಬಂಧು ಅನ್ಸರಿ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಹೊಸಕುರಲ್ ಚಾನೆಲ್ನವರು, ದೃಶ್ಯ ಮಾಧ್ಯಮದವರು ಹಾಗೂ ಬೇರೆ ಶಾಲೆಗಳಿಂದ ಬಂದಿರುವಂಥ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಎಲ್ಲ ನಮ್ಮ ಶ್ರದ್ಧೆಯ ತಾಯಂದಿರು, ನಮ್ಮ ಸಹೋದರಿಯರು ಎಲ್ಲ ಬಂದಿದ್ದೀರಿ. ಕ್ರೀಡಾಭಿಮಾನಿಗಳು ತಮ್ಮೆಲ್ಲರನ್ನು ಕೂಡ ಬಹಳ ಆಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸ್ವಾಗತ ಕಾರ್ಯಕ್ರಮಗಳನ್ನು ಕೊನೆಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಹೇಮವರ್ಣಂ ಮಂಗಳಾಂಗಂ ಮನೋಹರಂ ಗೌರೀಪುತ್ರಂ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ. ವಿಘ್ನರಾಜಂ ನಮಾಮ್ಯಹಂ. ಶ್ರೀವಿನಾಯಕಂ ನಮಾಮ್ಯಹಂ. ದಯಾನಿಧಿ ಶುಭವರದ ಶ್ರೀವಿನಾಯಕಂ ನಮಾಮ್ಯಹಂ. ನಮಾಮ್ಯಹಂ. ವರಗಜವದನೋ ಅನನ್ವಯಚರಿತೋ ಕರುಣಾಲಸಿತೋತ್ಪಲನಯನೋ ಸುರಗಣಮುನಿತೋ ಛಿದ್ರಸಭರಿತೋ ವ್ಯಾಸನಾರದಾದಿಪೂಜಿತಪಾದೋ ಶ್ರೀವಿನಾಯಕಂ ನಮಾಮ್ಯಹಂ.
ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ರವಿರೈ ಪಜೀರ್ರವರೇ, ಶ್ರೀ ವಿ.ಕೆ. ಅಬ್ದುಲ್ ರಹಿಮಾನ್ ಕೋಡಿಜಲ್ರವರೇ, ಹಾಗೂ ಎಲ್ಲ ಮುಖ್ಯ ಅತಿಥಿಗಳೇ, ಎಲ್ಲ ವಿದ್ಯಾರ್ಥಿಗಳೇ, ಈ ಊರಿನ ಬಂಧುಗಳೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕ ಬಂಧುಗಳೇ, ಮೊದಲನೇದಾಗಿ ನಾನು ಈ ಕಾರ್ಯಕ್ರಮ ಹಸೆಗುಳಿ ಯುವಕ ಮಂಡಲ, ಹಸೆಗುಳಿ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಈ ಒಂದು ತಂಡ ಪ್ರತಿ ವರ್ಷ ಕೂಡ ಸುಮಾರು 37 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮನ ಆಯೋಜಿಸ್ಕೊಂಡು ಬರ್ತಾ ಇದೆ. ಈ ಒಂದು ಹಬ್ಬ ಅಂದರೆ ಈ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಮುಂದಿನ ತಿಂಗಳು 4-5ಕ್ಕೆ ಬರ್ತಕ್ಕಂಥ ಒಂದು ಕೃಷ್ಣಾಷ್ಟಮಿ ಅಂತ ಏನು ಕರಿತೀವಿ, ಇದು ಬಹಳ ಅದ್ಧೂರಿಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ. ಈ ಹಬ್ಬಕ್ಕೆ ಇನ್ನು ನೋಡಿ, ಇವತ್ತು ಡೇಟ್ ಇನ್ನು 23, ಇನ್ನು 15 ದಿನಗಳಿದೆ. ಇವಾಗಲಿಂದಲೇ ಎಲ್ಲ ಕಡೆಯೂ ಕೂಡ ಈ 2 ಜಿಲ್ಲೆಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅಂದರೆ ಶ್ರೀಕೃಷ್ಣನಿಗೋಸ್ಕರ ಈ 2 ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನ ನಾವು ನೆನೆಸ್ಕೊಂಡ್ರೆ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಇವತ್ತು ನಿಮಗೆ ಒಂದು ಕ್ರೀಡಾಕೂಟವನ್ನು ಬಹಳ ಅದ್ಧೂರಿಯಾಗಿ ಭಾನುವಾರ ದಿನ ಆಯೋಜಿಸಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ನನ್ನ ಹಸೆಗುಳಿ ಯುವಕ ಮಂಡಳಿ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಕ್ಕಳೇ, ನಾವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿದ್ದೀವಿ. ನೀವೆಲ್ಲರೂ ಕೂಡ ನಮ್ಮ ಉಳ್ಳಾಲ ವ್ಯಾಪ್ತಿಯ ವಿದ್ಯಾರ್ಥಿಗಳು. ನಾನು ಒಬ್ಬ ದೈಹಿಕ ಶಿಕ್ಷಣ ನಿರ್ದೇಶಕನಾಗಿ ಇವತ್ತಿನ ಈ ದಿನ ಒಂದು ಮಾತನ್ನು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಆಗಲೇ ಸರ್ ಹೇಳಿದರು, ನಮ್ಮ ಉಳ್ಳಾಲ ತಾಲೂಕಂದರೆ ನೀವೆಲ್ಲರೂ ಕೂಡ ನಮ್ಮ ಉಳ್ಳಾಲ ತಾಲೂಕಿಗೆ ಬರ್ತಕ್ಕಂಥ ಶಾಲೆಯ ಮಕ್ಕಳು. ನಮ್ಮ ಯೂನಿವರ್ಸಿಟಿ ಕೂಡ ಉಳ್ಳಾಲಕ್ಕೆ ಕೂಡ ಬರ್ತದೆ. ನಾವೆಲ್ಲರೂ ಕೂಡ ಉಳ್ಳಾಲದಲ್ಲೇ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಶಿಕ್ಷಣ ಹೇಗಿದೆ ಅಂದರೆ, ಬರೀ ಓದ್ಕೊಂಡು ಬೆಳಗಿಂದ ಸಂಜೆ ತನಕ ಮೊಬೈಲ್ ನೋಡಿಕೊಂಡು ತಮ್ಮ ಈಗ ನೋಡಿ, ಇವತ್ತು ಭಾನುವಾರ ದಿನ ಬೆಳಿಗ್ಗೆ ಮಕ್ಕಳು 8 ಗಂಟೆಗೆ ಎದ್ದರೆ ಸಂಜೆ 4-5 ಗಂಟೆ ತನಕ ಮೊಬೈಲಿಂದ ಎದ್ದುದಿಲ್ಲ. ಒಂದು ಟಿ ವಿ ಇಲ್ಲ, ಮೊಬೈಲ್. ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೋದ್ರಿಂದ ಹುಡುಗರು ಎಲ್ಲ ಮಕ್ಕಳು ಕೂಡ ನೋಡಿ, ಇವತ್ತೆಲ್ಲರೂ ಕೂಡ ಮೊಬೈಲಿಂದ ಹೊರಗಡೆ ಬಂದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಆದರೆ ನನ್ನ ಒಂದು ವೈಯಕ್ತಿಕ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಈ ಒಂದು ಆಟ ನಿಮ್ಮ ಇವತ್ತಿನ ಒಂದು ದಿನಕ್ಕೆ ಮಾತ್ರ ಇರಬಾರ್ದು, ನಿಮ್ಮ ಜೀವನ ಪೂರ್ತಿ. ಯಾಕಂದರೆ ಈ ಸಣ್ಣ ಏಜ್ ನೋಡಿ, ಇವ್ರಿಗೊಂದು 3-4 ವರ್ಷ ಇರ್ಬೋದು ವಯಸ್ಸು. ಈ ವಯಸ್ಸಿನಿಂದ ಹಿಡಿದು ಸುಮಾರು ನಾವು ಎಷ್ಟು ವರ್ಷ ತನಕ ಇರ್ತೀವಿ ಅಷ್ಟು ವರ್ಷ ತನಕನೂ ಕೂಡ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ, ಯಾಕಂದರೆ ಎಲ್ಲರೂ ಕೂಡ ಸ್ಪೋರ್ಟ್ಸ್ನಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಲೆವೆಲ್ಲೇ ಒಂಥರ ತುಂಬ ಟಫೆಸ್ಟ್ ಟಾಸ್ಕ್ ನಿಮಗೆ. ಆದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕ್ರೀಡೆಯನ್ನು ಆಡಲಿಕ್ಕೆ ಕಲ್ತ್ಕೊಳ್ಳಿ. ಅದು ನಿಮ್ಮ ಒಂದು ಸಾಧನೆಗೆ ಹೆಲ್ಪ್ ಆಗ್ತದೆ, ಜೊತೆಗೆ ನಿಮ್ಮ ಆರೋಗ್ಯಕ್ಕೆ. ಯಾಕಂದರೆ ನಿಮಗೆ 40-45 ವರ್ಷ ಆದಮೇಲೆ ನಿಮಗೆ ಗೊತ್ತಿದೆ, ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಡಾಕ್ಟರ್ ಹೇಳೋದು ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ ಅಂತ. ಅದಕ್ಕೆ ನಾನು ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾವುದಾದ್ರೂ ಒಂದು ಕ್ರೀಡೆಯನ್ನು ನಿಮ್ಮ ಜೀವನ ಪೂರ್ತಿ ಪ್ರತಿದಿನ ಆಡಲಿಕ್ಕೆ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಉದ್ಘಾಟಕರಾಗಿ ಆಗಮಿಸಿದ ನನಗೆ ಒಂದು ಆಹ್ವಾನವನ್ನು ನೀಡಿದ ಈ ಯುವಕ ಮಂಡಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ತ್ಯಾಗಂ ಹರೇಕಾಳ ಸರ್ ಅವರು, ಹಾಗೆ ರಾಧಾಕೃಷ್ಣ ಸರ್ ಅವರು, ನಾನು ಸುಮಾರು ಇಲ್ಲಿ ಉಳ್ಳಾಲ ತಾಲೂಕು ಜಿಲ್ಲಾ ಮಟ್ಟದ ಸುಮಾರು ಕ್ರೀಡಾಕೂಟಗಳಿಗೆ ಉದ್ಘಾಟಕರಾಗಿ ಇಲ್ಲ ಗೆಸ್ಟಾಗಿ ಹೋಗ್ತಾ ಇರ್ತೀನಿ. ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಉಳ್ಳಾಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ಅದರಲ್ಲೂ ಕೂಡ ನಮ್ಮ ತ್ಯಾಗಂ ಹರೇಕಾಳ ಸರ್ ಅವರು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬರ್ತಾ ಇರ್ತಾರೆ. ಹಾಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಹೀಗೆ ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಜೀವನವನ್ನು ನಡೆಸ್ಕೊಡ್ಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಸಮಯೋಚಿತ ಮಾತುಗಳನ್ನಾಡಿದಂಥ ಪ್ರೊಫೆಸರ್ ರಮೇಶ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನಮ್ಮೊಂದಿಗಿದ್ದಾರೆ ಎ.ಕೆ. ಅಬ್ದುಲ್ ರಹಿಮಾನ್ ಎ.ಕೆ. ಅವರು, ಮಂಗಳೂರು ಗ್ರಾಮೀಣ ಯುವಕ ಸಂಘ ಕೋಣಾಜೇಲಿ ಹಲವಾರು ವರ್ಷ ಕರ್ತವ್ಯ ನಿರ್ವಹಿಸುತ್ತಾ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ರಾಜಕೀಯ ಪಕ್ಷದಲ್ಲೂ ಕೂಡ ತಮ್ಮ ಹೆಜ್ಜೆಯನ್ನು ಮೂಡಿಸಿದಂಥವರು.
ಸರ್ಕಾರಿ ಪ್ರೌಢಶಾಲೆ ಕೊಣಾಜಪದ ಇಲ್ಲಿಯ ಗೌರವ ಸಲಹೆಗಾರರು ಕೂಡ ಹೌದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ್ದು ಸರ್, ತಮ್ಮ ನುಡಿಗಾಗಿ ನಾವು ಕಾಯ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟದ ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಇದರ ಗೌರವಾಧ್ಯಕ್ಷರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರೇ, ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು ಹರೇಕಳ ಪ್ರೌಢಶಾಲೆ ಮಾಜಿ ಮುಖ್ಯೋಪಾಧ್ಯಾಯರಾದ ಶ್ರೀ ರವೀಂದ್ರ ರೈ ಹರೇಕಲ್ರವರೇ, ಅದೇ ರೀತಿ ದೈಹಿಕ ರಮೇಶ್ ಅವರೇ, ನಮ್ಮ ರಾಧಾಕೃಷ್ಣ ಸರ್ ಅವರೇ, ವಿಶ್ವನಾಥ್ ಪೂಜಾರಿ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಆಯೋಜಕರಾದ ತ್ಯಾಗಮ್ಮ ಮಾಸ್ಟ್ರೇ, ರಾಜು ನಾಯಕರೇ, ಅದೇ ರೀತಿ ಶಿವಕುಮಾರ್, ಎಲ್ಲರೂ ಅಧ್ಯಾಪಕ ವೃಂದದವರೇ, ಅದೇ ರೀತಿ ಸೇರಿದ ಸಾರ್ವಜನಿಕರೇ, ವಿದ್ಯಾರ್ಥಿಗಳೇ, ಇದೊಂದು ಬಹಳ ಖುಷಿಯನ್ನು ತರುವ ಒಂದು ದಿವಸ. ಕ್ರೀಡಾಕೂಟ ಅಂದರೆ ನಾವು ಎಳೆಯಿಂದಲೇ ಇಂದಿನವರೆಗೂ ಕ್ರೀಡಾಕೂಟದಲ್ಲಿ ಆಡುವುದಿಲ್ಲದರೂ ಆಟದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಅದೊಂದು ಸಂತೋಷ ಅಂತ ಕಾಣ್ತು. ಈ ಒಂದು ಕಾರ್ಯಕ್ರಮ ಮೂರು ಸಲ ಆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ಕ್ರೀಡಾಕೂಟದಲ್ಲಿ 5 ವರ್ಷಕ್ಕೊಮ್ಮೆ ನನ್ನ ಇಲ್ಲಿ ಬರ್ತಾ ಇದ್ದೇನೆ ನಾನು. ಈ ಒಂದು ಇಂತಹ ಕ್ರೀಡಾಕೂಟಗಳು ಹೆಚ್ಚಿನ ರೀತಿಯಲ್ಲಿ ನಡೆಯಲಿ. ಮೊಸರು ಕುಡಿಕೆ ಉತ್ಸವ ಅಂತ ಹೇಳಿದ್ರೆ ಎಲ್ಲ ಜಾತಿಯವರು ಮಾಡುವ ಒಂದು ಹಬ್ಬ ಇದು. ಇದೊಂದು ಊರಿನ ಹಬ್ಬ ಅಂತ ಹೇಳ್ಬೋದು, ಎಲ್ರಿಗೂ ಖುಷಿ ತರುವ ಹಬ್ಬ. ಈ ಸಂದರ್ಭದಲ್ಲಿ ಇಲ್ಲಿ ಕ್ರೀಡಾಕೂಟ, ವಿವಿಧ ಸ್ಪರ್ಧೆಗಳು, ಅದೇ ರೀತಿ 4ನೇ ತಾರೀಕಿನಂದು ಇಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ನಡೆಯಲಿಕ್ಕಿದೆ. ಇದೆಲ್ಲವೂ ನಮಗೆ ಬಹಳ ಒಂದು ಸಂತೋಷವನ್ನುಂಟು ಮಾಡುವ ಒಂದು ಕ್ಷಣ. ಆದ್ದರಿಂದ ಇಲ್ಲಿ ಒಂದು ಈ ಕ್ರೀಡಾಕೂಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ, ಇದಕ್ಕೆ ಎಲ್ಲರೂ ಭಾಗಿಯಾಗಬೇಕು ಅಂತ ಕೇಳಿಕೊಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಪ್ರಕೃತಿ ನಮಗೆ ಬಹಳ ಅನುಕೂಲವಾಗಿ ಉಂಟು, ಹೆಚ್ಚು ಸಮಯ ತಗೊಳ್ಳುವುದಿಲ್ಲ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಂತೋಷ್ ಶೆಟ್ಟಿ ಅವರೇ, ಇದೀಗ ದೀಪ ಪ್ರಜ್ವಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಮಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ರಮೇಶ್ ರವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅದೇ ಮುಖ್ಯ ಅತಿಥಿ ಆಗಿರತಕ್ಕಂಥ ರಹಿಮಾನ್ ರವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಈ ಅಸೈಗೋಳಿ ಮೊಸರು ಕುಡಿಕೆ ಉತ್ಸವ ಮತ್ತು ಯುವಕ ಮಂಡಲ ಇದರ ಆಶ್ರಯದಲ್ಲಿ ಕಳೆದ 20 ವರ್ಷಗಳಿಂದ ನಡೆಯುತ್ತಾ ಬಂದಿರತಕ್ಕಂಥ ಈ ಮೊಸರು ಕುಡಿಕೆ ಉತ್ಸವ ಈಗ 37 ವರ್ಷಗಳಿಂದ ನಡೆಯುತ್ತಾ ಇರ್ತಕ್ಕಂಥ ಈ ಒಂದು ಮೊಸರು ಕುಡಿಕೆ ಉತ್ಸವ ನಿಜವಾಗಿಯೂ ಒಳ್ಳೆಯ ಹೆಸರು ಪಡೆದುಕೊಂಡಂಥ ಒಂದು ಉತ್ಸವ. ಈ ನಮ್ಮ ಅಸೈಗೋಳಿ ಮೈದಾನಿನಲ್ಲಿ ನಿರಂತರವಾಗಿ ಇದು ಒಂದು ಧಾರ್ಮಿಕವಾದಂಥ, ಸಾಂಸ್ಕೃತಿಕವಾದಂಥ, ಕ್ರೀಡಾತ್ಮಕವಾದಂಥ ಎಲ್ಲ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಂಥ ಒಂದು ಒಳ್ಳೆಯ ಒಂದು ಸಮಿತಿ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ನಿಮ್ಮೆಲ್ಲರನ್ನು ಇಲ್ಲಿ ಈಗ ಕ್ರೀಡಾಕೂಟಕ್ಕಾಗಿ ನಾವು ಸೇರಿಸಿದ್ದೇವೆ. ಈ ಕ್ರೀಡೆ ಅಂದರೆ ಎಲ್ಲರೂ ನೆನಪಿಟ್ಟುಕೊಳ್ಬೇಕು ಅಂತ ಅಂದರೆ ಇದು ಕೇವಲ ಮನೋರಂಜನೆಗಾಗಿರುವಂತಹ ಒಂದದ್ದಲ್ಲ. ಇದರ ಹಿಂದೆ ಬಹಳ ಮೌಲ್ಯಗಳಿದೆ, ಒಳ್ಳೊಳ್ಳೆ ಜೀವನ ಮೌಲ್ಯಗಳಿದೆ. ಮುಖ್ಯವಾಗಿ ಇದು ದೈಹಿಕವಾದಂತಹ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ, ಮಾನಸಿಕವಾದಂತಹ ನೆಮ್ಮದಿಯನ್ನು ನೀಡುವಲ್ಲಿ, ಸ್ಪರ್ಧಾತ್ಮಕವಾದಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಲ್ಲಿ ಮತ್ತು ಎಲ್ಲ ಜಾತಿ, ಮತ, ಧರ್ಮ, ವರ್ಗದ ಜನಗಳು ಒಟ್ಟಾಗಿ ಇದರಲ್ಲಿ ಭಾಗವಹಿಸುವಂತಹ ಒಂದು ಏನು ಸರ್ವಧರ್ಮ ಸಮನ್ವಯದ ಆದರ್ಶ ಏನಿದೆ ಅಂಥದ್ದು. ಇದೆಲ್ಲ ಒಳ್ಳೊಳ್ಳೆ ಜೀವನ ಮೌಲ್ಯಗಳು, ಪರಸ್ಪರ ಪ್ರೀತಿ, ನಂಬಿಕೆಯಿಂದ ಬದುಕುವಂಥದ್ದು, ಪರಸ್ಪರ ಸಹಕರಿಸಿಕೊಂಡು ನಾವೆಲ್ಲ ಒಟ್ಟಾಗಿ ಈ ಮೈದಾನಿನಲ್ಲಿ ಇರುವಂಥದ್ದು. ಇದು ಕೇವಲ ಈ ಜೀವನ ಮೌಲ್ಯ ನಿರಂತರವಾಗಿ ನಮ್ಮ ಬದುಕಿನಲ್ಲಿ ಕೂಡ ಇರಬೇಕಾದಂತಹ ಒಂದು ಜೀವನ ಮೌಲ್ಯಗಳು. ಅದನ್ನೆಲ್ಲ ತಾವುಗಳು ನೆನಪಿನಲ್ಲಿಟ್ಟುಕೊಂಡು ಈ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಬೇಕು. ಸ್ಪರ್ಧೆ ಅಂತ ಹೇಳುವಾಗ ಎಲ್ಲರೂ ಕೂಡ ಗೆಲ್ತಾರೆ ಅಂತಲ್ಲಿ ಅರ್ಥ ಅಲ್ಲ. ಗೆಲುವು, ಸೋಲು ಎಲ್ಲವನ್ನು ಕೂಡ ನೀವು ಸ್ವೀಕಾರ ಮಾಡಬೇಕು. ಯಾರು ಗೆಲ್ತಾರೆ ಸಂತೋಷ ಪಡಬೇಕು, ಸೋತವರು ದುಃಖ ಪಡಬೇಕಾಗಿಲ್ಲ. ಇದನ್ನು ಒಂದು
ಚಾಲೆಂಜ್ ಆಗಿ ನೀವು ತಕೊಂಡು ಮುಂದಿನ ದಿನಗಳಲ್ಲಿ ಈಗ ತಾನೇ ರಮೇಶ್ ರವರು ಹೇಳಿದಾಗೆ ನೀವು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಓರ್ವ ಕ್ರೀಡಾಪಟುವಾಗಿ ನಮ್ಮ ರಾಷ್ಟ್ರಕ್ಕೆ ಒಂದು ಒಳ್ಳೆ ಹೆಸರು ತರುವಂತಹ ಕೆಲಸವನ್ನು ತಾವುಗಳು ಮಾಡಬೇಕು. ಇಂತಹ ಯುವಕರೆಲ್ಲ ನೀವು ಇಲ್ಲಿ ಸೇರಿಕೊಂಡಿದ್ದೀರಿ, ಇಂತಹ ಒಳ್ಳೆಯ ಚಿಂತನೆಗಳಿರಲಿ, ಒಳ್ಳೆಯ ಕೆಲಸಗಳನ್ನು ನೀವು ಮಾಡ್ತಾ ಇರಿ. ಆಗ ನಮ್ಮ ಮನೆಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಇಂತಹ ಸೌಭಾಗ್ಯ ನಿಮಗೆಲ್ಲರಿಗೂ ಕೂಡ ಒದಗಿ ಬರಲಿ. ಈ ಒಂದು ಕ್ರೀಡಾ ಸ್ಪರ್ಧೆ ಬೆಳಗಿನಿಂದ ಸಂಜೆವರೆಗೆ ನಡೀತಾ ಇರ್ತದೆ. ನಾವು ಆರಾಧಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ದೈವಿ ಶಕ್ತಿಗಳು ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಕೊಡಲಿ ಅಂತ ಹೇಳುತ್ತಾ ಇದು ಒಳ್ಳೆಯ ರೀತಿಯಲ್ಲಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ನಮ್ಮಲ್ಲಿ ಹಸೆಗಳು ಮುದುಕೃಷ್ಣ 2026 ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತದೆ. ಆ ಪ್ರಯುಕ್ತವಾಗಿ ನಾವು ಜೆಸಿ ಯಶೋಧ ಕೃಷ್ಣ, ಜೆಸಿ ಮುದ್ದು ಕೃಷ್ಣ, ಜೆಸಿ ಪುಟಾಣಿ ಕೃಷ್ಣ ಬೇರೆ ಬೇರೆ ವಯೋಮಾನಕ್ಕೆ ತಕ್ಕ ಹಾಗೆ ಮುದುಕೃಷ್ಣ ಸ್ಪರ್ಧೆಗಳನ್ನು ಏರ್ಪಡಿಸಿರ್ತೇವೆ. ಆ ನಂತರ ಮೊಸರುಕುಡಿಗೆಯನ್ನು ಉಳಿಯುವಂಥ, ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅಬ್ದುಲ್ ರೆಹಮಾನ್ ಈಕೆ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ತಾ ಇದ್ದೇವೆ. ಇವತ್ತಿನ ಬೆಳಗಿನ ಪ್ರಾರ್ಥನೆ ನಗೈದವರು ವನಿತಾ ಮನಮೋಹನ್ ಅವರು, ಇವರಿಗೆ ಗೌರವಪೂರ್ವಕವಾದ ನೆನಪಿನ ಕಾಣಿಕೆ ನೀಡಿ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಗೌರವಿಸಬೇಕಾಗಿ ಕೇಳ್ಕೊತಿದ್ದೇವೆ. ಕೊನೆಯದಾಗಿ ಅಧ್ಯಕ್ಷೀಯ ನುಡಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಸಂತೋಷ್ ಕುಮಾರ್ ಶೆಟ್ಟಿ, ಗೌರವಾಧ್ಯಕ್ಷರು. ಬಹುಶಃ 3-4 ಪೂರ್ವಭಾವಿ ಸಭೆಗಳನ್ನು ಮಾಡಿ 6 ಗಂಟೆಯಿಂದ 7:30ವರೆಗೆ ನಮ್ಮನ್ನೆಲ್ಲ ಕೂಡಿಸಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದವರು. ಸುಮಾರು 3 ಲಕ್ಷದವರೆಗಿನ ಆರ್ಥಿಕ ಸಹಾಯವನ್ನು ಒಂದೇ ವಾರದಲ್ಲಿ ಸೇರಿಸಬೇಕಾದಂಥ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಕೂಡ ಇದೆ. ಬಹುಶಃ ನಾವೆಲ್ಲರೂ ಸಹಕರಿಸಿದರೆ ಅವರ ಹೊರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಭಾವಿಸುತ್ತಾ ಅಧ್ಯಕ್ಷ ನುಡಿಗಾಗಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಿದ್ದೇನೆ ಸರ್. ಇವತ್ತಿನ ನಮ್ಮ ಈ ಒಂದು 38ನೇ ಮೊಸರುಕೂಡಿಗೆಯ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆ ಮಾಡಿದಂಥ ರಮೇಶ್ ಪ್ರೊಫೆಸರ್ ದೈಹಿಕ ಶಿಕ್ಷಕರು, ಮಂಗಳೂರು ವಿಶ್ವವಿದ್ಯಾನಿಲಯ. ಹಾಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಬಂಟರ ಸಂಘದ ಅಧ್ಯಕ್ಷರು, ಈ ಒಂದು ಮೊಸರುಕೂಡಿಕೆಯ ಗೌರವ ಸಲಹೆಗಾರರು ಎಲ್ಲ ಒಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದುಕೊಂಡು ಉತ್ತಮವಾದ ನಮಗೆ ಸಹಕಾರ ಕೊಡ್ತಿದ್ದಂಥ ರವೀಂದ್ರ ರೈಯವರೇ, ಹಾಗೆ ಈ ಒಂದು ವೇದಿಕೆಯಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ ರೆಹಮಾನ್ ಕೋಟ್ಜಾಲ್ರವರೇ, ಹಾಗೆ ನಮ್ಮ ದೈಹಿಕ ಶಿಕ್ಷಕರಾದ ರಾಧಣ್ಣನವರೇ, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಒಂದೆಲ್ಲ ಉಸ್ತುವಾರಿ ತೆಗೆದುಕೊಂಡು ಬರುವಂಥ ನಮ್ಮ ತ್ಯಾಗಂ, ಈ ಒಂದು ಮೊಸರುಕೂಡಿಗೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ತ್ಯಾಗಂ ಅರಕಲ್ರವರೇ, ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಬಂಧುಗಳೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಈ ಒಂದು ಕ್ರೀಡಾಕೂಟ ಇದು ಒಂದು ಇಂಥ ಕ್ರೀಡಾಕೂಟ ಒಂದು ಸಮಾಜದ ಸಾಮರಸ್ಯವನ್ನು ಕಾಪಾಡುವಲ್ಲಿ ಇಂಥ ಕ್ರೀಡಾಕೂಟ ಬಹಳ ಒಂದು ಉತ್ತಮ ಪಾತ್ರವನ್ನು ವಹಿಸ್ತಾ ಇದೆ. ಯಾಕೆಂದರೆ ಈ ಒಂದು ಕ್ರೀಡಾಕೂಟದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲ ಜಾತಿ ಭೇದ ಇಲ್ಲದೆ ನಡೆಯುವಂಥ ಒಂದು ಈ ಕ್ರೀಡಾಕೂಟ, ಇಂಥ ಒಂದು ಕ್ರೀಡಾಕೂಟ ಮುಂದಿನ ದಿನಗಳಲ್ಲಿ ಜಾಸ್ತಿ ಆದರೂ ಈ ಒಂದು ಕೋಮು ಸೌಹಾರ್ದತೆಗೆ ಒಂದು ಉತ್ತಮ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕ್ರೀಡಾಪಟುಗಳೇ, ನಿಮ್ಮಲ್ಲಿ ಕ್ರೀಡಾಪಟುಗಳು ಯಾವತ್ತೂ ನಾವು ಕ್ರೀಡಾ ಮನೋಭಾವದಿಂದ ಆಡಬೇಕಾಗಿದೆ. ಕೆಲವೊಮ್ಮೆ ತೀರ್ಪುಗಾರರ ತೀರ್ಪು ಒಂದು ತಂಡದ ಅಥವಾ ಒಂದು ವೈಯಕ್ತಿಕವಾಗಿ ಒಂದು ವಿರೋಧವಾಗಿ ಬರ್ಬೋದು. ಅದಕ್ಕೆ ಆ ಸಂದರ್ಭದಲ್ಲಿ ಅದನ್ನು ಕ್ರೀಡಾಮನ ಸ್ವೀಕರಿಸಿ ಯಾವುದೇ ಅದಕ್ಕೆ ಒಂದು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮ ರೀತಿಯ ನಿಮ್ಮ ಇಟ್ಟುಕೊಂಡು ಕ್ರೀಡೆಯನ್ನು ಆಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಯಾವುದೇ ಒಬ್ಬ ಕ್ರೀಡಾಪಟು ಮುಂದೆ ಬರಬೇಕಾದರೆ ಅವನಲ್ಲಿ ಛಲ ಮತ್ತು ಸ್ಫೂರ್ತಿ ಬೇಕು. ಯಾವತ್ತೂ ಒಂದು ಮಾತಿದೆ, ಸಕ್ಕರೆ ಹಾಕಿದಷ್ಟು ಸಿಹಿ ಅಂತ. ಯಾವುದೇ ಒಂದು ಕ್ರೀಡಾಪಟು ಮುಂದೆ ಬರಬೇಕಾದ್ರೆ ಅವನೊಂದು ಆ ಕ್ರೀಡಾಂಗಣದಲ್ಲಿ ಹೆಚ್ಚು ಒಂದು ಅಭ್ಯಾಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಆ ಕ್ರೀಡಾಪಟು ತಳಮಟ್ಟದಿಂದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಮುಂದೆ ಹೋಗಲಿ ಸಾಧ್ಯ ಆಗುತ್ತೆ ಅಂತ ಹೇಳಿಕೊಂಡು ನಾನು ಈ ಕ್ರೀಡಾಕೂಟ ಉತ್ತಮ ರೀತಿಯಲ್ಲಿ ನಡೆಯಲಿ, ಒಂದು ಸೌಹಾರ್ದತೆಯಿಂದ ನಡೀಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಹಸೆಗೋಲ್ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರುಕೂಡಿಕೆ ಉತ್ಸವ ಸಮಿತಿಯ ಸಂದರ್ಭದಲ್ಲಿ 38ನೇ ವರ್ಷದ ಈ ಕಾರ್ಯಕ್ರಮವನ್ನು ನಾವು ಇವತ್ತು ನೆರವೇರಿಸಿದ್ದೇವೆ. ಕ್ರೀಡಾ ಸಂಗಮ 2026. ಈ ಒಂದು ಕ್ರೀಡೋತ್ಸವದಲ್ಲಿ
ಉದ್ಘಾಟನೆ ದೀಪ ಪ್ರಜ್ವಲನ ಮಾಡಿ ಉದ್ಘಾಟಿಸಿದಂಥ ನಮ್ಮವರೇ ಆದಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ರಮೇಶ್, ಸಹಾಯಕ ನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗದವರು, ಪ್ರತಿ ವರ್ಷ ನಮಗೆ ಶಿಕ್ಷಣ ಇಲಾಖೆಯ ಯಾವುದೇ ಕ್ರೀಡಾಕೂಟಗಳನ್ನು ನಡೆಸಲಿಕ್ಕೆ ನಮಗೆ ಮಾರ್ಗದರ್ಶನಗಳನ್ನು ಮತ್ತು ಸ್ಥಳಾವಕಾಶವನ್ನು ಪ್ರತಿ ವರ್ಷ ನಾವು ನಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಇಲಾಖೆಯ ಎಲ್ಲ ಪರವಾಗಿ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳು. ಹಾಗೆ ನಮ್ಮ ಮಸಕೊಡಿಕೆ ಉತ್ಸವ ಸಮಿತಿಯಿಂದ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥವರು ಮಸಕೊಡಿಕೆ ಉತ್ಸವ ಸಮಿತಿಯ ಗೌರವ ಸಲಹೆಗಾರರು ಹಾಗೂ ಯುವಕ ಮಂಡಲ ಗೌರವ ಅಧ್ಯಕ್ಷರು ಹಾಗೂ ಯುವಕ ಮಂಡಲದ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಅವರು 2-3 ತಿಂಗಳ ಮುಂಚೆ ಇದಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಈ ಹಸೆಗೋಲು ಪರಿಸರದಲ್ಲಿ ಒಂದು ಉತ್ತಮ ಮಸಕೊಡಿಕೆ ಉತ್ಸವ ಆಗಬೇಕು ಹಾಗೂ ಕ್ರೀಡಾಕೂಟ ಆಗಬೇಕು ಎನ್ನುವ ಉದ್ದೇಶದಿಂದ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಅವರು ನಮಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾವು ಸಮಿತಿಯ ಪರವಾಗಿ ಮಸಕೊಡಿಕೆ ಉತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಎ.ಕೆ. ಅಬ್ದುಲ್ ರಹಮಾನ್ ಅವರು ಮಂಗಲ ಗ್ರಾಮೀಣ ಯುವಕ ಸಂಘ ಕೊನಾಜೆ ಇದರ ಅಧ್ಯಕ್ಷರು ಆಗಿದ್ದಾರೆ. ಕ್ರೀಡಾ ಸ್ಫೂರ್ತಿಯನ್ನು ಇಟ್ಟುಕೊಂಡು ಕ್ರೀಡಾ ಪ್ರೇಮವನ್ನು ಬೆಳೆಸಿಕೊಂಡು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂಥ ಅಬ್ದುಲ್ ರಹಮಾನ್ ಅವರಿಗೆ ನಮ್ಮ ಮಸಕೊಡಿಕೆ ಉತ್ಸವ ಸಮಿತಿಯ ಪರವಾಗಿ, ಇಲ್ಲಿನ ಸ್ಥಳೀಯರ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ರವೀಂದ್ರ ರೈ ಅವರು, ನಿವೃತ್ತ ರಾಜ್ಯ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂಥ ರವೀಂದ್ರ ರೈ ಅವರು ಮುಖ್ಯೋಪಾಧ್ಯಾಯರು, ರಾಮಕೃಷ್ಣ ಪ್ರೌಢಶಾಲೆ ಹರೇಕಲ, ಗೌರವ ಸಲಹೆಗಾರರಾಗಿ ಈ ಒಂದು ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನಮಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಈ ಒಂದು ಮಸಕೊಡಿಕಾ ಉತ್ಸವವನ್ನು ಚಂದಗಾಣಿಸಿಕೊಡುವಲ್ಲಿ ಅವರ ಪಾತ್ರವು ಮುಖ್ಯವಾಗಿದೆ. ಅವರಿಗೆ ನಮ್ಮ ಮಸಕೊಡಿಕೆ ಉತ್ಸವ ಸಮಿತಿಯ ಪರವಾಗಿ ತುಂಬ ಧನ್ಯವಾದಗಳು ಸರ್. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಕಾರ್ಯದರ್ಶಿಯವರಾದಂಥ ಪ್ರಧಾನ ಕಾರ್ಯದರ್ಶಿಯಾದಂಥ ತ್ಯಾಗಮ್ಮ ಹರೇಕಲ, ಹಾಗೆ ನನ್ನೊಟ್ಟಿಗೆ ಕ್ರೀಡಾ ಸಂಚಾಲಕರಾಗಿ ಸಹಾಯ ಮಾಡಿದಂಥ ರಾಜು ನಾಯಕ್ರವರಿಗೆ ಕಾರ್ಯಕ್ರಮ ನಿರೂಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಎಲ್ಲ ಶಾಲೆಗಳಿಂದ ಬಂದಂಥ ವಿವಿಧ ತಂಡದವರು, ವಾಲಿಬಾಲ್ ತಂಡವರಿರ್ಬೋದು, ಸ್ಥಳೀಯ ಕ್ರೀಡಾಭಿಮಾನಿಗಳಿರ್ಬೋದು, ಪುಟಾಣಿ ಮಕ್ಕಳಿರ್ಬೋದು, ಅವರಿನ್ನೂ ಸಹ ನಾವು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶಿಸ್ತಿನಿಂದ ಈ ಒಂದು ಕಾರ್ಯಕ್ರಮವನ್ನು ತೀರ್ಪುಗಾರರ ಅಧ್ಯಕ್ಷರು ಹೇಳಿದಾಗೆ ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟವಾಗಿ ನೆರವೇರಿಸಿಕೊಡಲಿಕ್ಕೆ ನಿಮ್ಮ ಪಾತ್ರವು ಬಹಳ ಮುಖ್ಯವಾಗಿದೆ. ಹಾಗೆ ಪತ್ರಿಕಾ ಮಾಧ್ಯಮದ ಅನ್ಸಾರಿನೋಲಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಕೊನಾಜೆ ಠಾಣೆಯ ಎಲ್ಲ ಠಾಣಾಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಸಹ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರೀಡಾ ಅಭಿಮಾನಿಗಳಿಗೆ, ಊರಿನ ಮಹನೀಯರಿಗೆ, ಕ್ರೀಡಾ ಬಂಧುಗಳಿಗೆ ಹಾಗೂ ಪ್ರೇಕ್ಷಕರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಪ್ರಾರ್ಥನೆ ಮಾಡಿ ನಮಗೆ ಸಹಕರಿಸಿದಂಥವರು ವನಿತಾ ಮೇಡಮ್ ರವರು, ಅವರಿಗೆ ಸಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶಿವಕುಮಾರ್ ಸರ್ ಅವರು ಇದ್ದಾರೆ, ಅವರಿಗೆ ಸಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹೊಸಕುರಾಲ ಮಾಧ್ಯಮದ ಮಿತ್ರರಿಗೆ ಸಹ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಆದಿತ್ಯ, ಪುಷ್ಕರ್, ಪ್ರಥಮ್, ಅಮೋಘ್, ರಿಯಾನ್, ಋಷಿ, ಮಾಂತೇಶ್, ಶ್ರೇಯಸ್, ಪ್ರೀತಿಶಿ, ಬಾಲಕಿಯರು ಮಾನವಿ, ಪೂರ್ವಿ, ಇಶಾನಿ, ಅನು, ಆರಾಧ್ಯ, ಲಕ್ಷ್ಯ, ನೇಹ, ಸಂಜನಾ, ದೀಕ್ಷಾ. ಸೋಹನ್, ಬಾಲಕಿಯರು
ಜಿಯಾ ಗದ್ವಿ ಆಯುಕ್ತ ಕೃಷಿಕ ಗೌತಮಿ ಕರುಣಿಕ. ಯಾಕಂದ್ರೆ ಸರ್ ನಮಗೆ ಯಾರು ಸ್ಟೂಡೆಂಟ್ ಬಂದಿದಾರಲ್ಲ ಮ್ಯಾಚ್ ಸ್ವಲ್ಪ ಹೆಲ್ಪ್ ಮಾಡಿ ಇಲ್ಲಿ ಬರ್ಲಿಕ್ಕೆ ಹೇಳಿ ಎಲ್ಲರಿಗೆ. ಗುಂಡಸದ ಸ್ಪರ್ಧೆಗೆ ಹೆಸರು ಕೊಡಿ ಮಕ್ಕಳಲ್ಲಿ 9 ಮತ್ತು 10ನೇ ಕ್ಲಾಸ್ ಹೆಸರು ಕೊಡಿ. ಗುಂಡಸತ ಹುಡುಗರು, ಗುಂಡಸತ ಹುಡುಗರು ಹೆಸರು ಕೊಡಿ. ಹೆಸರು ಕೊಡಿ ಗುಂಡಸತ ಹುಡುಗಿಯರು 9 ಮತ್ತು 10ನೇ ತರಗತಿ ಹುಡುಗಿಯರು ಗುಂಡಸತ ಹೆಸರು ಕೊಡಿ. ಸರ್ ಅದಾದ ಕೂಡಲೇ 4 ಮತ್ತು 6ನೇ ತರಗತಿಯ ಮಕ್ಕಳಿಗೆ 50 ಮೀಟರ್ ಸರ್ ರಾಜು ಸರ್ 50 ಮೀಟರ್ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಈಗಾಗಲೇ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಸ್ಲೋ ಸೈಕಲ್ ರೇಸ್ ಇದು ಪ್ರಥಮ ಬಾರಿ ಇಲ್ಲಿ ಆಯೋಜನೆಗೊಳ್ತಾ ಇದೆ. ಈ ವರ್ಷ ಸ್ಲೋ ಸೈಕಲ್ ರೇಸ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು 9 ಮತ್ತು 10ನೇ ತರಗತಿಯ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳು ಕೂಡ ಇದೆ. ಯಾರಾದ್ರೂ ಇದ್ರೆ ಖಂಡಿತವಾಗಿ ಭಾಗವಹಿಸಬಹುದು ಸ್ಲೋ ಸೈಕಲ್ ರೇಸ್ ನಲ್ಲಿ. ಇದೀಗ ಗುಂಡೆಸದ ಸ್ಪರ್ಧೆ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗುಂಡೆಸದ ಸ್ಪರ್ಧೆ. ಲಿಂಬಚಮಕ ಓಟದಲ್ಲಿ ಕೆಳಗೆ ಬಿಟ್ಟರೆ ಅಲ್ಲೇ ನಿಂತ್ಕೊಳ್ಬೇಕಿಲ್ಲ. ಸರಿ 50 ಮೀಟರ್ ಓಟ ಸರ್. 4ರಿಂದ 6ನೇ ತರಗತಿ ವಿದ್ಯಾರ್ಥಿಗಳು 50 ಮೀಟರ್ ಓಟ ವಿತ್ ಬ್ಯಾಲೆನ್ಸ್. ಅದು 7 ಮತ್ತು 8ನೇ ವಿದ್ಯಾರ್ಥಿಗಳಿಗೆ 7 ಮತ್ತು 8 ಅದೊಂದು 50 ಮೀಟರ್ ವಿತ್ ಬ್ಯಾಲೆನ್ಸ್ ಅದು 7 ಮತ್ತು 8ನೇ ತರಗತಿಯ ಹುಡುಗಿಯರು ಮತ್ತು ಹುಡುಗರು ವಿತ್ ಬ್ಯಾಲೆನ್ಸ್ ಸರ್. ಶಾರ್ಟ್ ಬಿಟ್ಟು ಒಬ್ಬರು ಬನ್ನಿ ಸರ್. ಸರ್ 2 ಥ್ರೋ ಸಾಕು, 2 ಥ್ರೋ ಮಾಡಿ ಅಲ್ಲಿಗೆ ಮುಗಿಸ್ಬಿಡಿ ಅಂತಂದರೆ. ರಾಜಿ ಮಾಸ್ಟರ್ ಶಾರ್ಟ್ ಪುಟ್ ಕೊಡ್ತಾರೆ. ಶಾರ್ಟ್ ಪುಟ್ ಗುಂಡೆ ಅಂತ ಕೊಡ್ತಾರೆ. ಆ ಮಕ್ಕಳನ್ನ ಹೊರಗೆ ಕಳಿಸಿ. ಸರ್ ಅದಾದ ತಕ್ಷಣ ವಾಲಿಬಾಲ್ ಸ್ಟಾರ್ಟ್ ಮಾಡ್ತೀವಿ, ತೊಂದರೆ ಇಲ್ಲ ಮಕ್ಕಳು. ಅಲ್ಲಿ ಮುಗಿಲಿ, ಯಾಕಂದ್ರೆ ಗೆರೆಯಾಗಿ ತೊಂದರೆ ಆಗ್ತದೆ ಸಣ್ಣ ಮಕ್ಕಳು. ಸರಿ ಹೆಸರು ಬೇರೆ ಸರ್ ಮಕ್ಕಳಿಗೆ. ನೋಡಿ ಹೆಸರು ಹೇಳ್ತೇನೆ. ಗುಂಡು ಎಸ್ತ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳು ನೈದಿನ ನಂಬರ್ 1 ನಂಬರ್ 2 ಅನೀಸ್
ಮಕ್ಕಳು 7 ಮತ್ತು 8ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಮಕ್ಕಳು ಶ್ರೇಯ ಸೈಕಲ್ ರೇಸ್ಗಾಗಿ ನಿಮ್ಮ ಸೈಕಲ್ ಎತ್ತಿಗೆಲ್ಲಿ ಹೋಗಿ PUC ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ ಮತ್ತು ಬಾಲಕರು ಮತ್ತು ಬಾಲಕಿಯರಿಗೆ ಗುಂಡೆಸತ ಸ್ಪರ್ಧೆ ಇದೆ. ದಯವಿಟ್ಟು ಬನ್ನಿ. ಇದಾದ ಕೂಡಲೇ ಅದು ಮಾಡ್ತಿದೆ. ಸೈಕಲ್ ರೇಸ್ ಕಾಲು ಕೆಳಗೆ ಮುಟ್ಟಬಾರ್ದು. ನಿಧಾನವಾಗಿ ಸೌಲಭ್ಯವನ್ನು ಗೆರೆಯನ್ನು ಮುಟ್ಟದೆ ಅಂತಿಮ ಗೆರೆಗೆ ಸ್ಪರ್ಶ ಮಾತ್ರ ಅವರಿಗೆ ಪ್ರಥಮ ಸ್ಥಾನವನ್ನು ಪಡೆಯುತ್ತೀವಿ. ಹೆಚ್ಚಬಾರ್ದು ನೋಡಿ, ಗ್ರೌಂಡಿಗೆ ಬಿಡಿ, ಶಾರ್ಟ್ ಬಿಟ್ಟು. ಹಾಂ, ಮತ್ತೆ ಹೇಳಿದ್ರಿ ಡಿಗ್ರಿ PUC ಡಿಗ್ರಿಯಲ್ಲಿ ಕಲಿತಿರುವಂತಹ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ಗುಂಡೆಸದ ಸ್ಪರ್ಧೆ ಇದೆ. ನಮ್ಮ ಆಸೆಗಳಲ್ಲಿ ಹುಡುಗಿರಿಲ್ಲ. PUC ಮತ್ತು ಡಿಗ್ರಿ ಬಾಲಕಿಯರು ಚಪ್ಪಲಿ ಕಟ್ಟಿ ಮಕ್ಕಳೇ ನೋಡಿ, ಏನು ಗ್ರೇಟ್. ನಮ್ಮ ಬಾಲಕಿಯರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಬಾಲಕರ ಹಾಗೆ ಸ್ಲೋ ಸೈಕಲ್ ರೇಸಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಸ್ಲೋ ಸೈಕಲ್ ರೇಸ್ನಲ್ಲಿ ಪುರುಷರು ಮತ್ತು ಮಹಿಳೆಯರು ಬರುವುದಿಲ್ಲ, ಮಕ್ಕಳಿಗಾಗಿ ಮಾತ್ರ ಸ್ಪರ್ಧೆ. ಅವನಿಲ್ಲ ನೀನು ಹೊರಗೆ ಇಲ್ಲಿ ಬಾ, ನೀರು ಬಾಟ್ಲ ನೀರು ಬಾಟ್ಲ ಮಹಿಳೆಯರ ಸಂಗೀತ ಕುಸ್ತಿ ಪ್ರಾರಂಭವಾಗಿದೆ. ಬಾಟ್ಲಿಗೆ ನೀರು ತುಂಬಿಸುವ ಸ್ಪರ್ಧೆ. ಫಸ್ಟ್ ಸೆಕೆಂಡ್ ಚೆಲ್ಬೇಡಿ ಮಕ್ಕಳು, ಚೆಲ್ಬೇಡಿ ಎಲ್ಲ. ಫಸ್ಟ್ ಸೆಕೆಂಡ್ ತರೋದು ಸ್ವಲ್ಪ ಎತ್ತಿರ ಬ್ರೋ. ಜಾಸ್ತಿ ಬರ್ಬೇಕು ನೀರ, ಜಾಸ್ತಿ ಬರ್ಬೇಕು ನೀರ. ನೋಡ ನೀರು ಜಾಸ್ತಿ ಬರ್ಬೇಕು. ಬಾ ಅವನಾಯ್ತು ಅವನಾಯ್ತು, ಅದಾಯ್ತು ಆಯ್ತು, ತೆಗಿ ತೆಗಿ ತಗೊಂಡ್ ಬಾ. ಫಸ್ಟ್ ಆಯ್ತು ನೋಡ. ಏ ಸಪಾಸ ಮಧ್ಯಾಹ್ನ ನಂತರ 2 ಗಂಟೆಗೆ ಕಬಡ್ಡಿ ಪಂದ್ಯ ಗಮನಕ್ಕೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಗ್ಗದೊಂದಾಟ, ಪುರುಷರಿಗೆ ಗಮನಿಸಿದೆ.
ನಿಮಿಷ ಸ್ಪರ್ಧೆ. ಫಸ್ಟ್, ಸೆಕೆಂಡ್, ಥರ್ಡ್. ಸೆಕೆಂಡ್ ಯಾರು? ಥರ್ಡ್. ಫಸ್ಟ್, ಸೆಕೆಂಡ್, ಥರ್ಡ್. ಥರ್ಡ್ ಇಬ್ಬರು ಇದ್ದಾರೆ. ಕೆಳಗೆ ನೋಡಿ, ಅಲ್ಲಿ ನವೀಕರಣ ಅಂತ ಉಂಟು. ಅವರ ಅಧ್ಯಕ್ಷತೆ ಮೇಲೆ 10 ಬಾರಿ ಕೇಳಿದ್ದಾರೆ. ಯಾಕಂದ್ರೆ ಆ ನವೀಕರಣ ಆಗ್ತಾ ಇದ್ದ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಆಗಿ ಪ್ರಾಬ್ಲಮ್ ಆಗ್ತಿದೆ. ದಯವಿಟ್ಟು ನೀವೆಲ್ಲರೂ ಕೆಳಗೆ